ಶುಕ್ರವಾರ, ಶನಿವಾರ, ಆದಿತ್ಯವಾರ ನಾವು ಮನೆ ಮನೆಗೆ ಈ ಪೋಸ್ಟರ್ ಅಭಿಯಾನವನ್ನು ಮಾಡಲಿಕ್ಕಿದ್ದೀವಿ. ಆ ಪೋಸ್ಟರ್ನಲ್ಲಿ ಸ್ಪಷ್ಟವಾಗಿ ಇದರಲ್ಲಾಗಿದೆ, ನನ್ನ ಮನೆ ಹಿಂದೂ ಮನೆ, ಧರ್ಮ ರಕ್ಷಿಸುವ ಬಜರಂಗ ದಳವನ್ನು ನಿಷೇಧಿಸುವ ಹೊರಟಂತಹ ಕಾಂಗ್ರೆಸ್ಸರಿಗೆ ಮತ ಕೇಳಲು ನಾವು ಪ್ರವೇಶ ಕೊಡುವುದಿಲ್ಲ ಎಂಬಂಥ ಈ ಪೋಸ್ಟರನ್ನು ನಮ್ಮ ಜಿಲ್ಲೆಯ ಎಲ್ಲ ಹಿಂದೂ ಮನೆಗಳಲ್ಲಿ ಇದನ್ನು ನಾವು ಹಾಕಲಿಕ್ಕಿದ್ದೇವೆ. ಎಲ್ಲ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟಿದ್ದೇವೆ. ನಾಳೆಯಿಂದ ಈ ಅಭಿಯಾನ ಪ್ರಾರಂಭ. ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಈ ಅಭಿಯಾನ ಪ್ರಾರಂಭ ಆಗಲಿಕ್ಕಿದೆ. ಮುಂದಿನ ಕಡೆ ಮಂಗಳೂರು, ಎಲ್ಲ ಕರ್ನಾಟಕದ ಎಲ್ಲ ಕಡೆ ಕೂಡ ಈ ರೀತಿಯ ಅಭಿಯಾನ ನಡೆಯಲಿಕ್ಕಿದೆ. ಬಜರಂಗ ದಳ ನಿಷೇಧದ ಈ ಪ್ರಸ್ತಾವನೆಯ ವಿರುದ್ಧ ಮುಂದುವರಿದ ಭಾಗವಾಗಿ ನಾವು ರಾಜ್ಯದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಲು ಯೋಜನೆ ಮಾಡಿದ್ದು, ಜಿಲ್ಲೆಗಳಲ್ಲಿ ಮತದಾರರ ಜಾಗೃತಿ ಸಭೆಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ನಾಡ್ದು ಸೋಮವಾರ ಪುತ್ತೂರಿನಲ್ಲಿ ಬಜರಂಗ ದಳದ ನೇತೃತ್ವದಲ್ಲಿ ಒಂದು ಬೃಹತ್ ಮತದಾರರ ಜಾಗೃತಿ ಸಭೆ ನಡೆಯಲಿದ್ದು, ಮೇ 8ನೇ ತಾರೀಕು ಸಂಜೆ 5 ಗಂಟೆಗೆ ಈ ಸಭೆ ನಡೆಯಲಿಕ್ಕಿದೆ. ಈ ಸಭೆಯಲ್ಲಿ ನಮ್ಮ ಜಿಲ್ಲೆಯ ಪ್ರಮುಖ ಸಾಧು ಸಂತರು, ಧಾರ್ಮಿಕ ಮುಖಂಡರು, ಬೇರೆ ಬೇರೆ ಸಂಘಟನೆಯ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಂಜೆ 3 ಗಂಟೆಗೆ ಪುತ್ತೂರಿನ ದರ್ಬೆ ವೃತ್ತದಿಂದ ಒಂದು ಬೃಹತ್ ಆದಂತಹ ಮೆರವಣಿಗೆ ಕೂಡ ನಡೆಯಲಿದ್ದು, 5 ಗಂಟೆಗೆ ಕಿಲ್ಲೆ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ನಾನು ಪುತ್ತೂರಿನ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ನಮ್ಮ ಸಂಘಟನೆಯ ಪ್ರಮುಖರಿಗೆ, ಸಂಘಟನೆಯ ಕಾರ್ಯಕರ್ತರಿಗೆ, ಬೇರೆ ಬೇರೆ ಸಂಘಟನೆಗಳಿಗೆ, ಹಿಂದೂಗಳಿಗೆ, ಸಂಘ ಸಂಸ್ಥೆಗಳಿಗೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಬಜರಂಗ ದಳ ಎಂಬುದು ಒಂದು ರಾಷ್ಟ್ರಭಕ್ತ ಸಂಘಟನೆ, ಒಂದು ದೇಶಭಕ್ತ ಸಂಘಟನೆ. ಧಾರ್ಮಿಕವಾಗಿ ಮಾತ್ರ ಅಲ್ಲದೆ ಸಾಮಾಜಿಕವಾಗಿ ಸಾಕಷ್ಟು ಕಾರ್ಯಗಳನ್ನು ಬಜರಂಗ ದಳ ಕಳೆದ 38 ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ಈ ಧರ್ಮವನ್ನು ಉಳಿಸುವಂತಹ, ಈ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಕರ್ನಾಟಕದಲ್ಲೂ ಹತ್ತಿರ 2000 ಗ್ರಾಮಗಳಲ್ಲಿ ಬಜರಂಗ ದಳದ ಕೆಲಸ ಇವತ್ತು ನಡೀತಾ ಇದೆ. ಅಂಥ ಒಂದು ಸಂಘಟನೆಯನ್ನು ಇವತ್ತು ಕಾಂಗ್ರೆಸ್ ನಿಷೇಧ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ನಾವೆಲ್ಲರೂ ಇದನ್ನು ವಿರೋಧ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯೊಂದಿಗೆ ಬಜರಂಗ ದಳದೊಟ್ಟಿಗೆ ಕೈ ಜೋಡಿಸಬೇಕೆಂಬ ಹಿನ್ನೆಲೆಯಲ್ಲಿ ನಾನು ಪತ್ರಿಕಾ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಈ ಸಂದರ್ಭದಲ್ಲಿ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ನಾಡ್ದು ಸೋಮವಾರ ಪುತ್ತೂರಲ್ಲಿದೆ, 5ನೇ ತಾರೀಕು ಅಂದರೆ ನಾಳೆ ಚಿಕ್ಕಮಗಳೂರಲ್ಲಿ ಆಗುತ್ತೆ, ಉಡುಪಿಯಲ್ಲಿ ಆಗುತ್ತೆ. ಬಹುಶಃ 7 ಅಥವಾ 8ರಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ಒಟ್ಟು ನಮ್ಮ ಈ ಕರಾವಳಿ ಭಾಗದಲ್ಲಿ ನಾವು ಇವತ್ತು ಯೋಜನೆ ಮಾಡಿದ್ದೇವೆ. ಮುಂದಿನ ದಿವಸಗಳಲ್ಲಿ ಕರ್ನಾಟಕದ ಬೇರೆ ಕಡೆ ಕೂಡ ಈ ಜಾಗೃತಿ ಸಭೆ ಇವತ್ತು ಅಥವಾ ನಾಳೆ ಕಲಬುರಗಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ರಾಜ್ಯದ ಎಲ್ಲ ಕಡೆ ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ಹೌದು, 7ನೇ ತಾರೀಕು ತನಕ ಅವ್ರದ್ದು ಕಾರ್ಯಕ್ರಮ ಇದ್ದ ಕಾರಣ ನಾವು ಇದನ್ನು 8ನೇ ತಾರೀಕು ಇಟ್ಟಿದ್ದೀವಿ. ಯಾಕೆಂದರೆ ಬೆಳಿಗ್ಗೆ ಇದೆ, ನಮ್ಮದು ಸಂಜೆ ಕಾರ್ಯಕ್ರಮ. ಅದೇನು ನಮಗೇನು ಮಾಡಲಿಕ್ಕಾಗಲ್ಲ, ಅವರವರು ಕಾರ್ಯಕ್ರಮ ಯೋಜನೆ ಮಾಡಿದ್ದಾರೆ. ಆದರೆ ನಮ್ಮದು ಉದ್ದೇಶ ಒಟ್ಟು ಮತದಾರರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕೆಂಬ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿದ್ದೀವಿ. ನೋಡಿ, ಪುತ್ತೂರು ಇಡೀ ಬಜರಂಗ ದಳದ ಒಂದು ಶಕ್ತಿ ಕೇಂದ್ರ. ಬಹುಶಃ ಇಡೀ ದೇಶದಲ್ಲಿ ಪುತ್ತೂರಿನಲ್ಲಿರುವಂಥ ಶಾಖೆಗಳು ಎಲ್ಲಿ ಕೂಡ ಇಲ್ಲ. ಪುತ್ತೂರಿನ ಪ್ರತಿ ಗ್ರಾಮದಲ್ಲಿ ಇವತ್ತು ಬಜರಂಗ ದಳದ ಕೆಲಸ ಆಗ್ತಾ ಇದೆ. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪುತ್ತೂರೇ ಒಂದು ಹಿಂದುತ್ವದ ಶಕ್ತಿ ಕೇಂದ್ರ ಮತ್ತು ಬಜರಂಗ ದಳಕ್ಕೂ, ವಿಶ್ವ ಹಿಂದೂ ಪರಿಷತ್ಗೂ, ಸಂಘಕ್ಕೂ ಇದು ಮೂಲವಾದಂಥ ಕೇಂದ್ರ. ಆ ಹಿನ್ನೆಲೆಯಲ್ಲಿ ಇಲ್ಲಿಂದಲೇ ನಮ್ಮ ಈ ಕಾರ್ಯಕ್ರಮವನ್ನು ನಾವು ಮಾಡಬೇಕೆಂಬ ಹಿನ್ನೆಲೆಯಲ್ಲಿ ನಾವು ಇಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಟಿದ್ದೀವಿ.